ಪಾಂಡಿದ ಹೆಸರು ಡೈವಿಂಗ್ ಪಾಂಡ್ ಅಂತ. ನನಗೆ ಟ್ರೈ ಮಾಡಬೇಕಂತ ಮನಸ್ಸಿತ್ತು. ಹೇಳ್ತಿದ್ರು ಬೇಡ, ಅದು ಬೋನ್ ಬ್ರೇಕ್ ಆಗ್ಬೋದು. ತುಂಬ ಜೋರು ಮಾಡ್ತಿದ್ದೆ, ಮಾಡಬೇಡ ಮಗ ಮಾಡಬೇಡ ಅಂತ. ನಾನು ಆ್ಯಕ್ಚುಲಿ ಕಾಯ್ತಿದ್ದೆ ಯಾವಾಗ ಅಪ್ಪ ಅಮ್ಮ ಇರೋದಿಲ್ಲ ಮನೆಯಲ್ಲಿ, ಆಗ ನನಗೆ ಇದನ್ನು ಟ್ರೈ ಮಾಡಬೇಕು ಅಂತ. ನ್ಯಾಷನಲ್ಸಿಗೆ ಹೋಗ್ತಾ ಇದ್ದಾರೆ, ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ, ತುಂಬ ಹೆಮ್ಮೆಯ ವಿಷಯ. ಈ ನ್ಯಾಷನಲ್ಸ್ ಇವೆಂಟ್ ಆದಮೇಲೆ ನನಗೆ ವಾಪಸ್ SGFI ಸ್ಟೇಟ್ಸ್ ಅಂತ ಇರುತ್ತೆ, ಅದಕ್ಕೆ ಇನ್ನೂ ಕಲಿಬೇಕು. ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಇತ್ತು. ಪರ್ಫಾರ್ಮೆನ್ಸ್ ನೋಡುವಾಗ ಇಂಜಿನಿಯರ್ಗೆ ಹೋಗಬೇಕಾ ಬೇಡವಾ, ಸ್ಪೋರ್ಟ್ಸಲ್ಲೇ ಕಂಟಿನ್ಯೂ ಆಗಬೇಕಾ, ಮೆಡಲ್ ಆದ್ಮೇಲೆ ಫುಲ್ಲು ಮೈಂಡ್ ಬ್ಲ್ಯಾಂಕ್ ಆಗಿದೆ. ಈಜು ಅಥವಾ ಸ್ವಿಮ್ಮಿಂಗನ್ನು ನಾವು ನೋಡಿದ್ದೇವೆ. ಈ ಭಾಗದಲ್ಲಿ ಬಹುತೇಕ ಈಜುಪಟುಗಳಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ, ಪ್ರಶಸ್ತಿಗಳನ್ನು ಗಳಿಸಿಕೊಂಡಿದ್ದಾರೆ, ನಾವು ನೋಡಿದ್ದೇವೆ. ಆದರೆ ಈಜಿನ ಜೊತೆಗೆ ಡೈವಿಂಗ್ ಅನ್ನುವಂಥ ಒಂದು ಕ್ರೀಡೆ ಕೂಡ ಇದೆ, ಒಲಿಂಪಿಕ್ ಕ್ರೀಡೆ ಕೂಡ ಹೌದು. ಸೊ ಈ ಕ್ರೀಡೆಯನ್ನು ಬಹುಶಃ ಈ ಭಾಗದಲ್ಲಿ ನಾವು ಹೆಚ್ಚಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಕ್ರೀಡೆಯಲ್ಲಿ ಪುತ್ತೂರಿನ ಪ್ರತಿಭೆಯೊಬ್ಬ ಸಾಧನೆಯನ್ನು ಮಾಡಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪದಕಗಳನ್ನು ಪಡೆದು ಈಗ ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾನೆ. ಇದು ಯಾರು ಅನ್ನುವಂಥ ಪ್ರಶ್ನೆಗೆ ನನ್ನ ಜೊತೆಗೆ ಇರುವಂತಹ ಯುವಕ ನಂದನ್ ನಾಯ್ಕ್. ಇವರು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ದ್ವಿತೀಯ PUC ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ, ವಿಜ್ಞಾನ ವಿಭಾಗದಲ್ಲಿ ಓದ್ತಾ ಇದ್ದಾರೆ. ಅದರ ಮಧ್ಯೆ ಈ ಸಾಧನೆಯನ್ನು ಮಾಡಿದ್ದಾರೆ. ಇವರು ಪುತ್ತೂರಿನ ಮುಕ್ವೆಯ ರವಿ ಸಂಪತ್ ಹಾಗೂ ಕ್ಷಮಿತಾ ದಂಪತಿಯ ಪುತ್ರ. ಸೊ ಇವರ ಬಗ್ಗೆ ಹೇಳೋದಿದ್ರೆ ಸಣ್ಣ ವಯಸ್ಸಿನಿಂದಲೇ ತನ್ನ 5ನೇ ತರಗತಿಯಿಂದ LKGಯಿಂದಲೇ ಈಜನ್ನು ಆರಂಭಿಸಿದರು. ಈಜು ತರಬೇತಿಯನ್ನು ಪಡೆಯೋದಕ್ಕೆ ಆರಂಭ ಮಾಡಿದರು. 5ನೇ ತರಗತಿಯಿಂದ ಪ್ರೊಫೆಷನಲ್ ಕೋಚಿಂಗನ್ನು ಪಡೆದು ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ. ಸೊ ಈಗ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಡೈವಿಂಗ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿ 1 ಬೆಳ್ಳಿ ಹಾಗೂ 2 ಕಂಚಿನ ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಜುಲೈನಲ್ಲಿ ಇಂದೋರ್ನಲ್ಲಿ ನಡೆಯುವಂತಹ ರಾಷ್ಟ್ರ ಮಟ್ಟದ ಜೂನಿಯರ್ ಮತ್ತು ಸಬ್ ಜೂನಿಯರ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುವಂತಹ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಮೊದಲನೆಯದಾಗಿ ಡೈವಿಂಗ್ ಅಂದರೆ ಏನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಜೊತೆಗೆ ಈಗ ಈ ಸಾಧನೆಯನ್ನು ಮಾಡಿರುವಂಥದ್ದಕ್ಕೆ ಹೇಗನಿಸ್ತಾ ಇದೆ, ಈ ಡೈವಿಂಗ್ನ ಬಗ್ಗೆ ಆಸಕ್ತಿ ಹೇಗೆ ಬಂತು, ಯಾರಿಂದ ತರಬೇತಿಯನ್ನು ಪಡೆದರು, ಹೆತ್ತವರ ಒಂದು ಸಹಕಾರ ಪ್ರೋತ್ಸಾಹ ಹೇಗಿತ್ತು, ಎಲ್ಲವನ್ನು ಕೂಡ ಮಾತನಾಡೋಣ. ಸೊ ನಂದನ್ ನಾಯ್ಕ್ ಅವರ ಜೊತೆಗೆ ಮೊದಲನೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ಸ್. ಹೇಗನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಅಂದರೆ ಇದು ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿ ಈಗ ಮೆಡಲ್ ಬಂದಿದೆ. ಬಹುಶಃ ಸಣ್ಣಂದಿನಿಂದಲೂ ನೀವು ಈಜಿನಲ್ಲಿ ಸಾಧನೆಯನ್ನು ಮಾಡಿದ್ದೀರಿ. ಸೊ ಇದು ಎಷ್ಟು ಸ್ಪೆಷಲ್ ಆಗಿದೆ ಅಂತ? ಇದು ಅಂದರೆ ನಾನು ಸ್ವಿಮ್ಮಿಂಗಲ್ಲಿ ಮಾಡ್ತಿದ್ದೆ, ಆದರೆ ನಾನು ಒಮ್ಮೆ ಸಹ ನ್ಯಾಷನಲ್ಸಿಗೆ ಹೀಗೆ ಸೆಲೆಕ್ಟ್ ಆಗಿರಲಿಲ್ಲ ಇಷ್ಟು. ಅದಕ್ಕೆ ಇದು ನನಗೆ ಸ್ಪೋರ್ಟ್ ತುಂಬ ಇಷ್ಟ ಆಗ್ತಿದೆ ಅಷ್ಟೇ. ಓಕೆ. ಬೇಸಿಕಲ್ಲಿ ಅಂದರೆ ಬಹುಶಃ ನಾವು ಈ ಭಾಗದಲ್ಲಿ ಡೈವಿಂಗ್ ಸ್ಪರ್ಧಾಳುಗಳನ್ನು ನೋಡಲಿಲ್ಲ, ಪಾರ್ಟಿಸಿಪೇಟ್ ಮಾಡಿರುವಂಥದ್ದನ್ನು ನೋಡಲಿಲ್ಲ. ಸೊ ಮೊದಲನೇದಾಗಿ ನಾನು ಕೇಳುವಂಥದ್ದು, ಈ ಡೈವಿಂಗ್ ಅಂದರೆ ಏನು ಅನ್ನುವಂಥದ್ದು, ಹೇಗಿರುತ್ತೆ ಸ್ಪರ್ಧೆ, ಅದರ ಒಂದು ಸ್ವರೂಪ ಹೇಗಿರುತ್ತೆ ಅಂತ? ಡೈವಿಂಗಲ್ಲಿ ಒಂದು 3 ಇವೆಂಟ್ಸ್ ಇದೆ. ಒಂದು ಸ್ಪ್ರಿಂಗ್ ಬೋರ್ಡ್ ಮತ್ತೊಂದು ಹೈ ಬೋರ್ಡ್. ಆ ಎರಡರಲ್ಲಿ ಅಂದರೆ 3 ಮೀಟರ್ಸ್. ಫಸ್ಟಿಗೆ 3 ಮೀಟರ್ಸ್ ಇವೆಂಟ್ ಸ್ಪ್ರಿಂಗ್ ಬೋರ್ಡ್, 1 ಮೀಟರ್ ಇವೆಂಟ್ ಸ್ಪ್ರಿಂಗ್ ಬೋರ್ಡ್, ಅದೇ ಹೈ ಬೋರ್ಡ್ ಇವೆಂಟ್ ಬರ್ತದೆ. ಹೈ ಬೋರ್ಡಲ್ಲಿ ವಾಪಸ್ 3 ಮೀಟರ್ಸ್ ಇದೆ, 3 ಇವೆಂಟ್ಸ್ ಇದೆ. ಅದರಲ್ಲಿ 5 ಮೀಟರ್ಸ್, 10 ಮೀಟರ್ಸ್ ಆ್ಯಂಡ್ 7 ಮೀಟರ್ಸ್. ಸೊ ನಾನು ರಿಯಲ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದದಂದರೆ ನಾನು ಹೈ ಬೋರ್ಡಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ದದ್ದು 5 ಮೀಟರ್ಸ್ ಬೋರ್ಡಿಂದ. ಅದಕ್ಕೆ ನನಗೆ 5 ಮೀಟರ್ಸಲ್ಲಿ ಹೈ ಬೋರ್ಡಲ್ಲೇ ನಾನು ಸೆಲೆಕ್ಟ್ ಆಗಿದ್ದು ನ್ಯಾಷನಲ್ಸಿಗೆ. ಸೊ ನಾನು ಸ್ಪ್ರಿಂಗ್ ಬೋರ್ಡ್ ಅಷ್ಟು ಪ್ರಾಕ್ಟೀಸ್ ಮಾಡಿರಲಿಲ್ಲ, ಅದಕ್ಕೆ ನಾನು ಸೆಲೆಕ್ಟ್ ಆಗಿರಲಿಲ್ಲ ಅದಕ್ಕೆ. ಓಕೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ನಿಮಗೆ ಈ ಡೈವಿಂಗಿಗೆ ಹೋಗಬೇಕು ಅಂತ ಹೇಗೆ ಮನಸ್ಸಾಯಿತು? ಅಂದರೆ ಆರಂಭದಲ್ಲಿ ಸ್ವಿಮ್ಮಿಂಗನ್ನು ಮಾಡ್ತಾ ಇದ್ರೆ, ಸಣ್ಣ ವಯಸ್ಸಿನಿಂದಲೇ ಮಾಡ್ತಾ ಇದ್ರಿ. ಸೊ ಈ ಡೈವಿಂಗ್ನ ಒಂದು ಕನಸು ಆರಂಭ ಆಗಿದ್ದು ಅಥವಾ ಇದಕ್ಕೆ ಒಂದು ಕ್ರೇಜ್ ಹುಟ್ಟಿದ್ದು ಹೇಗೆ ಅಂತ ನಿಮಗೆ? ನಾವೆಲ್ಲ ಸ್ವಿಮ್ಮಿಂಗಲ್ಲಿರುವಾಗ ಪಿಕ್ನಿಕ್ ಅಂತೇಳಿ ಒಮ್ಮೊಮ್ಮೆ ಇಲ್ಲಿಗೆ ಬರ್ತಿದ್ವಿ. ಪಿಕ್ನಿಕ್ ಫನ್ನಿಗೋಸ್ಕರ. ಅಂದರೆ ನಾವು ವರ್ಣಶ್ ಆರ್ಗ್ಯಾನಿಕ್ ಫಾರ್ಮ್ಸಿಗೆ ಬರೋದಂದರೆ ಒಂಥರ ಫನ್ನಿಗೆ ಬರೋದಂತ, ಖುಷಿಗೆ ಬರೋದು. ನಮಗೆ ಇಲ್ಲಿ ಈ ಡೈವಿಂಗ್ ಪಾಂಡ್ ಅಂತ, ಆ ಪಾಂಡಿದ ಹೆಸರು ಡೈವಿಂಗ್ ಪಾಂಡ್ ಅಂತ. ನಾವಲ್ಲಿಗೆ ಡೈವಿಂಗ್ ಮಾಡಲಿಕ್ಕೆ, ಆಡಲಿಕ್ಕೆ, SUPಲ್ಲಿ ಆಡಲಿಕ್ಕೆ, ಸ್ಲ್ಯಾಕ್ ಲೈನಿಂಗ್ ಎಲ್ಲ ಮಾಡಲಿಕ್ಕೆ ಫನ್ನಿಗೋಸ್ಕರ ಬರ್ತಿದ್ವಿ. ಆಗ ಇದು ಜಸ್ಟ್ ಒಂದು ಸಿಂಪಲಾಗಿ ಸ್ಟಾರ್ಟ್ ಮಾಡಿದ್ದು ನಾನು ಡೈವಿಂಗ್ ಮಾಡೋದು. ಅಂದರೆ ಈ ಥರ ಎಲ್ಲ ಡೈವಿಂಗ್ ಫಾರ್ಮ್ ಎಲ್ಲ ಮಾಡ್ಕೊಳಲ್ಲ, ಜಸ್ಟ್ ಫ್ರೀ ಡೈವಿಂಗ್ ಎಲ್ಲ ಮಾಡ್ತಿದ್ದೆ. ಅವತ್ತಿಂದ ಸ್ಟಾರ್ಟ್ ಆಗೋದು.
ಸೊ ಹಾಗೆ ಆರಂಭ ಆಯಿತು ಅಂತ. ಓಕೆ, ಈಗ ಸಣ್ಣಂದಿನಿಂದ ನಿಮಗೆ ಕೋಚ್ ಆಗಿ ಅಂದರೆ 5ನೇ ಕ್ಲಾಸಿಂದ ನೀವು ಕೋಚ್ಗಳ ಹತ್ರ ಟ್ರೈನಿಂಗನ್ನು ಪಡೆದುಕೊಳ್ತಾ ಇದ್ರಿ. ಯಾರೆಲ್ಲ ನಿಮಗೆ ಕೋಚ್ಗಳಾಗಿ ಟ್ರೈನ್ ಮಾಡಿದ್ದಾರೆ ನಿಮ್ಮನ್ನು? ನನ್ನ ಫಸ್ಟ್ ಕೋಚ್ ಆಗಿದ್ದದ್ದು ಪ್ರತಿಮಾ ಮ್ಯಾಮ್ ಆದಮೇಲೆ ನಾನು ಸ್ವಲ್ಪ UKGಯಲ್ಲಿ ಕಲ್ತದ್ದು, ನಾನು ಫಸ್ಟ್ ಲರ್ನ್ ಟು ಸ್ವಿಮ್ ಕಲ್ತದ್ದು. ಮತ್ತು ನಾನು ಸ್ವಲ್ಪ ಬ್ರೇಕ್ ತಗೊಂಡು ಅಗೇನ್ ನಾನು ಇದಕ್ಕೆ ಸ್ವಿಮ್ಮಿಂಗಿಗೆ ಜಾಯ್ನ್ ಆದೆ. ಆಗ ನನಗೆ ಗೋಪಿನಾಥ್ ಸರ್ ಅಂತ ಒಬ್ಬ ಸರ್ ಇದ್ದರು, ಅವರು ನನಗೆ ಲರ್ನ್ ಟು ಸ್ವಿಮ್ ಕಲಿಸಿದ್ರು. ಮತ್ತು ವಾಪಸ್ ನೆಕ್ಸ್ಟ್ ಲೆವೆಲ್ಲಿಗೆ ನಾನು ಸೀತಾರಾಮ್ ಸರ್ ಅಂತ ಒಬ್ಬಿದ್ರು, ಅವರಿಂದ ನಾನು ತಗೊಂಡೆ. ಮತ್ತು ಲೇಟರ್ ನಾನು ಕಾಂಪಿಟೇಟಿವ್ ಬ್ಯಾಚಿಗೆ ಕೋಚ್ ಪಾರ್ಥನ ಅಂಡರಲ್ಲಿ ನಾನು ಜಾಯ್ನ್ ಆದೆ. ಅಲ್ಲಿ ನಮಗೆ ಕೋಚ್ ಪಾರ್ಥ ನಮ್ಮ ಸ್ವಿಮ್ಮಿಂಗಿದ ಹೆಡ್. ಸೊ ಅಲ್ಲಿಂದ ನನಗೆ ಫಸ್ಟಿಗೆ ವಸಂತ್ ಸರ್ ಸಿಕ್ಕಿದ್ರು. ಆಫ್ಟರ್ ವಸಂತ್ ಸರ್ ನನಗೆ ರೋಹಿತ್ ಸರ್ ಅಂತ ಒಬ್ಬರು ಸಿಕ್ಕಿದ್ರು, ಅವರು ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಮಗೆ ಇದು ವಸಂತ್ ಸರ್ ರೋಹಿತ್ ಸರ್ ಆದಮೇಲೆ ನಮಗೆ ಯಜ್ಞೇಶ್ ಸರ್ ಸಿಕ್ಕಿದ್ರು. ಯಜ್ಞೇಶ್ ಸರ್ ಸಹ ಒಂದು 2 years 3 years ಇದ್ದರು. ಮತ್ತು ನನಗೆ ದೀಕ್ಷಿತ್ ಸರ್ ಅಂತ ಒಬ್ಬರು ಸಿಕ್ಕಿದ್ರು. ಅವರೀಗ ನಮಗೆ ಕರೆಂಟಾಗಿ ನಮಗೆ ಕಾಂಪಿಟೇಟಿವ್ ಬ್ಯಾಚ್ ತೆಗಿತಾ ಇದ್ದಾರೆ. ಸೊ ನನಗೆ ಫ್ಲಿಪ್ಸಿಗೆ ಫಸ್ಟಿಗೆ ನನಗೆ ಕಲ್ತದಂದರೆ ನಾನು ಫಸ್ಟ್ ಕಪಿತಾವ್ ಅಂತ ಒಬ್ಬರಿದ್ದರು. ಇಲ್ಲಿ ನಾನು ಕೋವಿಡ್ ಟೈಮಲ್ಲಿ ನಮಗೆ ಇಲ್ಲಿ ಕ್ಯಾಂಪ್ ಇತ್ತು, ಒಂದು ಸ್ವಿಮ್ ಕ್ಯಾಂಪ್ ಇತ್ತು ಇಲ್ಲಿ ಕೋವಿಡ್ ಟೈಮಿಗೆ. ಆಗ ಯಾವ ಪೂಲ್ಸ್ ಓಪನ್ ಇರಲಿಲ್ಲ, ಆಗಿದ್ದು ಇಲ್ಲೇ ಓಪನ್ ಇದ್ದದ್ದು. ಸೊ ಆ ಟೈಮಿಗೆ ನಾನು ಫ್ಲಿಪ್ಸ್ ಕಲಿತೆ. ಸೊ ಆಫ್ಟರ್ ದ್ಯಾಟ್ ನನಗೆ ಸ್ವಲ್ಪ ಸಮಯ ಆದಮೇಲೆ ನಾನು ನನ್ನಷ್ಟಿಗೆ ಕೋಚ್ ಪಾರ್ಥನೆ ತುಂಬ ಹೆಲ್ಪ್ ಮಾಡ್ತಿದ್ರು ನಮಗೆ ಇದು ಡೈವಿಂಗ್ ಮಾಡಲಿಕ್ಕೆಲ್ಲ. ಸೊ ಅವರೇನು ರಿಯಲ್ ಆಗಿ ನನಗೆ ಫ್ಲಿಪ್ಸಿಗೆ ಇದಕ್ಕೆ ಬರಲಿಕ್ಕೆ ಅವರಿಂದ ಇನ್ಸ್ಪೈರ್ ಆದದ್ದು ನಾನು. ಆಫ್ಟರ್ ದ್ಯಾಟ್ ಮತ್ತು ನಮಗೆ ಕೋಚಿಂಗ್ ವೈಸ್ ಸ್ವಿಮ್ ಕೋಚಿಗೆ ಅಂತ ವಿಕಾಸ್ ಸರ್ ಅಂತ ಒಬ್ಬರು ಬಂದರು. ಅವರು ಇದಕ್ಕೆ ಡೈವಿಂಗ್ ನ್ಯಾಷನಲ್ ಮೆಡಲಿಸ್ಟ್ ಅವರು ನಮಗೆ ಡೈವಿಂಗಿಗೆ ಬಂದು ಅವ್ರು ನನಗೆ ಡೈವಿಂಗ್ ಅಂತ ಒಂದು ಸ್ಪೋರ್ಟನ್ನು ನಾನು ಮಾಡ್ತಿದ್ದೆ, ಅದು ಡೈವಿಂಗ್ ಸ್ಪೋರ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಅವರು. ಸೊ ಆ ಫಾರ್ಮ್ ಇಟ್ಕೊಂಡು ಮಾಡಿದ್ದು ಅವರಿಂದಾಗಿ. ಸೊ ಇದನ್ನು ನೋಡುವಾಗ ಬಹಳಷ್ಟು ಅಂದರೆ ಭಯ ಆಗುತ್ತೆ. ಅಂದರೆ ಸಾಮಾನ್ಯದವರಿಗೆ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಂದಷ್ಟು ಚಾಲೆಂಜಸ್ ಇರುತ್ತೆ. ಸೊ ಈಗ ಫಸ್ಟ್ ಟೈಮ್ ಇದನ್ನು ಮಾಡ್ತೇನೆ ಅಂತ ಹೇಳಿದಾಗ ಮನೆಯಲ್ಲಿ ಏನು ಹೇಳಿದರು ಅಪ್ಪ ಅಮ್ಮ? ಅಂದರೆ ನೀವು ಈ ಥರ ಮಾಡ್ತಾ ಇದ್ದೀರಿ ಅಂತ ಮುಂಚೆನೇ ಗೊತ್ತಿತ್ತು ಅವರಿಗೆ ಅಂದರೆ ಇದು ಜಂಪಿಂಗ್ ಎಲ್ಲ ಗೊತ್ತಿತ್ತು ಅವರಿಗೆ, ಮಾಡ್ತಿದ್ದೆ ಅಂತ ನಾನು. ಅದು ಬೇರೆ. ಮಾತ್ರ ಕೋವಿಡ್ ಟೈಮಲ್ಲಿ ನನಗೆ ಇದು ತುಂಬ ಆಗ ಯೂಟ್ಯೂಬ್ ಎಲ್ಲ ತುಂಬ ಫೇಮಸ್ ಇತ್ತು, ನಾನು ಯೂಟ್ಯೂಬ್ ನೋಡ್ತಿದ್ದೆ ತುಂಬ. ಸೊ ಅದರಲ್ಲಿ ಫ್ಲಿಪ್ಸ್ ಪಾರ್ಕೋರ್ ಅಂತ ಒಬ್ಬದು ಸ್ಪೋರ್ಟ್ ಇತ್ತು, ಅದಕ್ಕೆ ಅದನ್ನೆಲ್ಲ ನೋಡ್ತಿದ್ದೆ. ಸೊ ಅದರಲ್ಲೆಲ್ಲ ಕೂಲ್ ಫ್ಲಿಪ್ಸ್ ಎಲ್ಲ ಮಾಡ್ತಿದ್ದೆ. ನನಗೆ ಸಹ ಟ್ರೈ ಮಾಡಬೇಕಂತ ಮನಸ್ಸಿತ್ತು. ಆಗ ಎಲ್ಲ ನನಗೆ ಇದು ಹೇಳ್ತಿದ್ರು ಬೇಡ, ಅದು ಬೋನ್ ಬ್ರೇಕ್ ಆಗ್ಬೋದು, ತುಂಬ ಡೇಂಜರಸ್ ಇದೆ ಅಂತ ಸ್ಪೋರ್ಟ್. ಸೊ ನಾನು ಆ್ಯಕ್ಚುಲಿ ಕಾಯ್ತಿದ್ದೆ ಯಾವಾಗ ಅಪ್ಪ ಅಮ್ಮ ಇರೋದಿಲ್ಲ ಮನೆಯಲ್ಲಿ, ಆಗ ನನಗೆ ಇದನ್ನು ಟ್ರೈ ಮಾಡಬೇಕು ಅಂತ. ಒಂದಿನ ಬಂತು, ಟ್ರೈ ಮಾಡಿದೆ. ಅದು ಫಸ್ಟ್ ಅಟೆಂಪ್ಟ್ ಅಷ್ಟು ಒಳ್ಳೆ ಆಗಲಿಲ್ಲ, ನಾನು ಫೇಲ್ ಆಯಿತು ಫಸ್ಟ್ ಅಟೆಂಪ್ಟ್. ಸೊ ಮತ್ತೆ ಟ್ರೈ ಮಾಡಿ ನನ್ನೊಬ್ಬರು ನೇಬರ್ ಇದ್ದರು ಅನಿಶನ್ನ ಅಂತ, ಅವ್ರು ಸಹ ಹೆಲ್ಪ್ ಮಾಡಿದ್ರು ನನಗೆ ಇದು ಟ್ರೈ ಮಾಡಲಿಕ್ಕೆ. ಮತ್ತು ಅಲ್ಲಿಂದ ಶುರು ಆಯಿತು. ಮತ್ತು ಅಪ್ಪನಿಗೆ ಮತ್ತೆ ವಿಡಿಯೋ ತೋರಿಸಿದೆ, ಆವತ್ತಿಂದ ಮತ್ತೆ ಅವರು ಬಿಟ್ಟರು ಅಷ್ಟೇ. ಹಾಂ, ಓಕೆ. ಅಂದರೆ ಫಸ್ಟಿಗೆ ಅವರಿಗೂ ಇಷ್ಟ ಇರಲಿಲ್ಲ ಇದು? ಇಲ್ಲ, ಅಂದರೆ ಡೇಂಜರ್ಸ್ ಇತ್ತು ಅಂತ ಇಷ್ಟ ಇರಲಿಲ್ಲ. ಅದು ಖಂಡಿತ ಯಾರಿಗಾದರೂ ತಮ್ಮ ಮಕ್ಕಳಿಗೆ ಅಪಾಯ ಆಗೋದನ್ನು ಬಯಸೋದಿಲ್ಲ ಯಾರು ಕೂಡ. ಓಕೆ, ಸೊ ಈಗ ಏನು ಹೇಳ್ತಾ ಇದ್ದಾರೆ? ನಿಮ್ಮ ಅಚೀವ್ಮೆಂಟ್ ಆಗ್ತಾ ಇದೆ, ಅದರಲ್ಲಿ ಗ್ರೋತ್ ಆಗ್ತಾ ಇದ್ರಿ. ಸೊ ಈಗ ಹೇಗಿದೆ ಅವರ ರೆಸ್ಪಾನ್ಸ್? ಈಗ ನೀವು ಮೆಡಲ್ ಗೆದ್ದಾಗ ಅವರ ರೆಸ್ಪಾನ್ಸ್ ಹೇಗಿತ್ತು? ಮೆಡಲ್ ತುಂಬ ಅಂದರೆ ತುಂಬ ಜಾಸ್ತಿ ರೆಸ್ಪಾನ್ಸ್ ಇತ್ತು. ಅಂದರೆ ಸ್ಟೇಟಸ್ ಹಾಕೋದು, ಅಂದರೆ ತುಂಬ ಎಲ್ಲ ನನ್ನ ರಿಲೇಟಿವ್ಸಿಗೆಲ್ಲ ಹೇಳೋದು, ತುಂಬ ಪ್ರೌಡ್ ಫೀಲಿಂಗ್ ಇದೆ ಅವರಿಗೆ. ತುಂಬ ಖುಷಿಪಟ್ಟಿದ್ದಾರೆ. ತುಂಬ ಖುಷಿಪಟ್ಟಿದ್ದಾರೆ. ಓಕೆ, ಈಗ ನೀವು ಸೈನ್ಸ್ ತಗೊಂಡಿದ್ದೀರಿ, ಸೈನ್ಸ್ ಓದ್ತಾ ಇದ್ದೀರಿ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ಅಂದರೆ ಸ್ವಲ್ಪ ಜಾಸ್ತಿ ಓದಬೇಕು ಅನ್ನುವಂಥದ್ದು ಮಾತಿದೆ, ಅದರ ಮಧ್ಯೆ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ ಅಂತ? ಬ್ಯಾಲೆನ್ಸ್ ಅಂತೇಳಿ ನನಗೆ ಟೈಮ್ ಸಿಕ್ಕಿದಾಗ ನಾನು ಓದ್ತಾನೆ ಅಷ್ಟೇ. ಮತ್ತು ನನಗೆ ಮಾರ್ನಿಂಗ್ ಸ್ವಿಮ್ಮಿಂಗ್ ಇರ್ತದೆ, ಈವ್ನಿಂಗ್ ಸ್ವಿಮ್ಮಿಂಗ್ ಇರ್ತದೆ, ಮತ್ತು ವೀಕೆಂಡ್ಸ್ ಡೈವಿಂಗ್ ಬರ್ತಾನೆ. ಸೊ ಆಲ್ಮೋಸ್ಟ್ ನನ್ನ ಕ್ಲಾಸಸ್ ಅವರ್ಸ್ ರೀಡಿಂಗ್ ಎಲ್ಲ ಆಗೋದು ಇಲ್ಲೇ ಕಾಲೇಜಲ್ಲೇ ನಾನು ಓದೋದು ಜಾಸ್ತಿ. ಅಂದರೆ ಲೆಕ್ಚರ್ಸೇ ಕೇಳೋದು, ಮನೆಯಲ್ಲಿ ಜಾಸ್ತಿ ಟೈಮ್ ಸಿಗೋದಿಲ್ಲ. ಸೊ ಈಗ ಕಾಲೇಜಿನವ್ರು ಏನು ಹೇಳ್ತಿದ್ದಾರೆ? ಏನಾದರೂ ರೆಸ್ಪಾನ್ಸ್ ಮಾಡಿದ್ರಾ ನಿಮ್ಮ ಅಚೀವ್ಮೆಂಟ್? ಹಾಂ, ತುಂಬ ರೆಸ್ಪಾನ್ಸ್ ಮಾಡಿದರು ಅವರು. ಅಂದರೆ ನಮ್ಮ ಕಾಲೇಜ್ ಗ್ರೂಪ್ ಉಂಟು, ಅದರಲ್ಲಿ ನನ್ನ ಅಚೀವ್ಮೆಂಟ್ ಹಾಕಿದ್ದಾರೆ, ಮತ್ತು ಪಬ್ಲಿಸಿಟಿ ಮಾಡಿದ್ದಾರೆ ಅದರ ಬಗ್ಗೆ. ನಮ್ಮಂದರೆ ನಮ್ಮದು ಯಾವುದಾದ್ರು ಅಚೀವ್ಮೆಂಟ್ ಆದರೆ ಅವರು ಅದರ ಮೆಡಲ್ದೊಟ್ಟಿಗೆ ಫೋಟೋ ತೆಗೆದು ಪೇಪರಲ್ಲಿ ಹಾಕ್ತಾರೆ. ಸೊ ಎಲ್ಲ ತುಂಬ ಹೆಲ್ಪ್ ಮಾಡಿದೆ. ನನಗೆ ರಜೆ ಬೇಕಿತ್ತು 10 days ಕ್ಯಾಂಪಿಗೆಲ್ಲ, ಎಲ್ಲ ನನಗೆ ಕೊಟ್ಟಿದ್ದಾರೆ. ಸೊ ಈಗ ಈ ಟೈಮಲ್ಲಿ ಒಂದು ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ರೆ ಯಾರಿಗೆ ಹೇಳ್ತೀವಿ? ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕಂದ್ರೆ ಒಂದು ನನ್ನ ಪ್ರತಿಮಾ ಮ್ಯಾಮ್ ಅವರು, ಮತ್ತು ಕೋಚ್ ಪಾರ್ಥ ನನಗೆ ಈ ಥರ ಒಂದು ಇಷ್ಟು ಆಪರ್ಚುನಿಟಿ ಕೊಟ್ಟದ್ದಕ್ಕೆ, ಮತ್ತು ನನ್ನ ಪೇರೆಂಟ್ಸ್.
ಪೇರೆಂಟ್ಸ್ಗೆ ಥ್ಯಾಂಕ್ಸ್. ಹಾಂ. ಓಕೆ, ಈಗ ನೆಕ್ಸ್ಟ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇದೆ, ಎಕ್ವಾಟಿಕ್ ಚಾಂಪಿಯನ್ಶಿಪ್. ಅದಕ್ಕೆ ಹೇಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಮತ್ತು ಅದಕ್ಕೆ ಏನಾದರೂ ಸ್ಪೆಷಲ್ ಆಗಿ ಪ್ರಿಪರೇಷನ್ಸ್ ನಡೀತಾ ಇದೆಯಾ? ಸದ್ಯಕ್ಕೆ ಇಲ್ಲ, ಸದ್ಯಕ್ಕೆ ನಾನು ಇಲ್ಲೇ ಪ್ರಾಕ್ಟೀಸ್ ಮಾಡ್ತೇನೆ. ಸೊ ಮತ್ತೆ ನೋಡಬೇಕು, ನ್ಯಾಷನಲ್ಸ್ ಇವೆಂಟ್ ಆದಮೇಲೆ ನನಗೆ ವಾಪಸ್ SGFI ಸ್ಟೇಟ್ಸ್ ಅಂತ ಇರುತ್ತೆ, ಅದಕ್ಕೆ ಇನ್ನೂ ಕಲಿಬೇಕಂತ. ಓಕೆ, ಅಂದರೆ ಇದು ಡೈವಿಂಗಲ್ಲಿ. ಓಕೆ, ಸೊ ಕೋಚ್ ಏನು ಹೇಳಿದರು ನಿಮಗೆ? ಕೋಚ್ ಅದೇ ಇಲ್ಲಿ ನನಗೆ ಡೈವಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ನನಗೆ ಫಸ್ಟಿಗೆ ಡೈವಿಂಗ್ ಅಂದರೆ ಅಷ್ಟು ಇಷ್ಟ ಇರಲಿಲ್ಲ. ನನಗೆ ಕ್ಲಿಫ್ ಡೈವಿಂಗ್ ಅಂದರೆ ತುಂಬ ಇಷ್ಟ ಇತ್ತು. ಅಂದರೆ ಅದರಲ್ಲಿ ಜಸ್ಟ್ ಏರಲ್ಲಿ ಎಂತೆಲ್ಲ ಮಾಡಿ ಜಸ್ಟ್ ಫೂಟಲ್ಲಿ ಲ್ಯಾಂಡ್ ಆಗೋದು ಅಷ್ಟು ನನಗೆ ಗೊತ್ತಿತ್ತು. ಅಂದರೆ ಅದು ತುಂಬ ಅಂದರೆ ರಿಲ್ಯಾಕ್ಸಿಂಗ್ ಇತ್ತು, ಆ ಟೈಪ್ ಇತ್ತು. ಇದರಲ್ಲಿ ಆದರೆ ತುಂಬ ಫಾರ್ಮ್ ಹೋಲ್ಡ್ ಮಾಡಬೇಕು, ಆ ಥರ ಎಲ್ಲ ಇತ್ತು. ಲೇಟರ್ ಆನ್ ನನಗೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಲಿಕ್ಕೆ ಶುರುವಾಯಿತು ಈ ಸ್ಪೋರ್ಟ್ ನನಗೆ. ಅದು ಈಗ ನನಗೆ ಇಷ್ಟ ಆಗಿದೆ. ಇಷ್ಟಪಡ್ತಾ ಇದ್ದೆ. ಹಾಂ. ಓಕೆ, ಸೊ ಈಗ ನೆಕ್ಸ್ಟಿಗೆ ಏನು ಡ್ರೀಮ್ ನಿಮ್ಮದು? ನೆಕ್ಸ್ಟ್ ಡ್ರೀಮ್ ಅಂದರೆ ನನಗೆ ನ್ಯಾಷನಲ್ನಲ್ಲಿ ಮೆಡಲ್ ಆಗಬೇಕಂತ, ನ್ಯಾಷನಲ್ ಮೆಡಲಿಸ್ಟ್ ಅಂತ ಆಗಬೇಕಂತ ತುಂಬ ಡ್ರೀಮ್ ಉಂಟು. ಓಕೆ, ಎಸ್, ಥ್ಯಾಂಕ್ ಯು. ನಿಮ್ಮ ಕನಸು ಆದಷ್ಟು ಬೇಗ ಈಡೇರಲಿ, ಇನ್ನೊಂದಷ್ಟು ಸಾಧನೆ ನಿಮ್ಮ ಮೂಲಕ ಆಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ನನ್ನ ಜೊತೆಗೆ ನಂದನಾಯ್ಕ ಅವರ ಪೇರೆಂಟ್ಸ್ ಇದ್ದಾರೆ, ರವಿ ಸಂಪತ್ ಹಾಗೆಯೇ ಶಮಿತಾ ಮೇಡಮ್ ಅವರು. ಸೊ ಏನು ಹೇಳ್ತಾರೆ ಮಗನ ಸಾಧನೆ ಬಗ್ಗೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ಏನು ಅನಿಸ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಇದು ಮರುಭೂಮಿಯಲ್ಲಿ ನೀರು ಸಿಕ್ಕಿದಾಗ ಆಗಿದೆ. ಮರುಭೂಮಿಯಲ್ಲಿ? ಹೌದು. ಯಾಕೆ? ತುಂಬ ವರ್ಷ ಆಯ್ತು ಮಾಡ್ತಾ ಬಟ್ ಭಾರತ ಕೋಚ್ ಹೇಳಿದರು ಅರ್ಜೆಂಟ್ ಮಾಡಬೇಡಿ, ಸಿಗ್ತದೆ, ಟೈಮ್ ಬರ್ತದೆ, ಕಾಯಿರಿ, 16-17 ವರ್ಷ ಆಗಲಿ ಅಂತ. ಸೊ ಅವರು ಭವಿಷ್ಯ ಹೇಳಿದಾಗೆ ಮಾಡಿ ತೋರಿಸಿದ್ದಾರೆ ಭಾರತ ಕೋಚ್. ಹಾಗೆ ತುಂಬ ಖುಷಿ ಉಂಟು. ಅದಕ್ಕೆ ಜಾಸ್ತಿ ಅಂತ ಹೇಳಲಿಕ್ಕೆ ಅಂತ ಇಲ್ಲ. ಓಕೆ, ಮಗ ಆರಂಭದಲ್ಲಿ ಈ ರೀತಿ ಒಂದು ಸರ್ಕಸ್ ಮಾಡ್ತಾ ಇದ್ದಾನೆ, ಕಸರತ್ತು ಮಾಡ್ತಾ ಇದ್ದಾನೆ ಅಂತ ಅನಿಸಿತ್ತಾ ನಿಮಗೆ? ನಾನು ನೋಡ್ತಾ ಇದ್ದೆ, ಬಟ್ ನನಗೆ ಅಷ್ಟು ಹೆದರಿಕಿಲ್ಲ ಆಯಿತು. ಅವರು ಸ್ವಲ್ಪ ಒಬ್ಬ ಆಗ್ತಿದ್ಲ ಕಾಣ್ತದೆ. ಬಟ್ ಬರ್ತಾ ಮತ್ತೆ ಒಂದು ಇಂಟ್ರೆಸ್ಟ್ ಅದರಲ್ಲಿ ಬೆಳೀತಾ ಹೋಯಿತು, ತುಂಬ ಬೆಳೀತು. ಸೊ ಅವನಿಗೆ ನೀರು ಮತ್ತು ಡೈವಿಂಗ್, ಫ್ಲಿಪ್ಸ್ ಇದರಲ್ಲೇ ಜಾಸ್ತಿ ಕಾನ್ಸಂಟ್ರೇಷನ್. ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಹೋದೆವು. ಯಾಕಂದರೆ ನಮ್ಮ ಕೋಚ್ ಪಾರ್ಥ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅದನ್ನು ನಡಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ವಿಷಯದಲ್ಲಿ ಹೆಲ್ಪ್ ಮಾಡಿದ್ದಾರೆ, ಅದು ಇದು ಅಂತಲ್ಲ, ತುಂಬ ವಿಷಯದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಸೊ ಅವರು ಕೊಟ್ಟ ಭರವಸೆಯಲ್ಲಿ ನಾವು ಮುಂದುವರೆದದ್ದು. ಸೊ ಈಗ ಈಡೇರಿದಂತ ಕಾಣ್ತಾ ಉಂಟು, ಅರ್ಧ ಇನ್ನು ದೇವರ ಕೈಲಿ ಉಂಟು, ಮಾಡಬೇಕು, ಪ್ರಯತ್ನ ಮಾಡಬೇಕು ಅಷ್ಟೇ. ಓಕೆ, ಸೊ ಈಗ ನಿಮಗೆ ಮಗನ ಬಗ್ಗೆ ಏನು ಕನಸಿದೆ ಅಂತ? ಈಗ ಪ್ರೆಸೆಂಟಿಗೆ ನಾನು ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ, ಎಂತ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಫ್ಯೂಚರ್ ಎಂತ ಕೊಂಡೋಗ್ಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಈಗ ಅವನ ಪರ್ಫಾರ್ಮೆನ್ಸ್ ನೋಡುವಾಗ ಇಂಜಿನಿಯರಿಂಗ್ ಹೋಗಬೇಕಾ ಬೇಡವಾ, ಸ್ಪೋರ್ಟ್ಸಲ್ಲೇ ಕಂಟಿನ್ಯೂ ಆಗಬೇಕಾ. ಸೊ ಅದೆಲ್ಲ ಸ್ವಲ್ಪ ದಿವಸ ಪಾರ್ಥ ಕೊಟ್ಟರೆ ಕೂತು ಮಾತಾಡಿ ಡಿಸೈಡ್ ಮಾಡಬೇಕು ಅಂತ ಇದ್ದೇನೆ ಅಷ್ಟೇ. ಈಗಂತೂ ಫುಲ್ ಮೆಡಲ್ ಆದ್ಮೇಲೆ ನಾನು ಫುಲ್ಲು ಮೈಂಡ್ ಬ್ಲ್ಯಾಂಕ್ ಆಗಿದೆ, ಹೇಗೆ ಹೋಗಬೇಕು. ಖುಷಿ ಅಂತೂ ತುಂಬ ಖುಷಿಯಾಗಿದೆ ಸರ್, ತುಂಬ ಖುಷಿಯಾಗಿದೆ ಸರ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ಏನು ಹೇಳ್ತೀರಿ ನೀವು? 8 ವರ್ಷದ ಈ ಸ್ವಿಮ್ಮಿಂಗ್ನ ಜರ್ನಿಯಲ್ಲಿ ಈಗ ಒಂದು ಮೆಡಲ್ ಆಯಿತು, KCA ಮೆಡಲ್ ಆಯಿತು. ಅದೊಂದು ತುಂಬ ಖುಷಿ ಕೊಟ್ಟಿದೆ. ಖುಷಿಯಾಗಿದೆ. ಹೌದು. ಸೊ ನಿಮಗೆ ಏನಾದರೂ ಭಯ ಆಗ್ತಿತ್ತು ಆರಂಭದಲ್ಲಿ? ಹೌದು, ತುಂಬ ಜೋರು ಮಾಡ್ತಿದ್ದೆ, ಮಾಡಬೇಡ ಮಗ, ಮಾಡಬೇಡ ಅಂತ. ಅದೆಲ್ಲ ಬೇಡ, ಬೋನೆಲ್ಲ ಇಂಜುರಿ ಆದರೆ ಮತ್ತೆ ನೀನು ಲೈಫ್ ಲಾಂಗ್ ಸಫರ್ ಆಗಬೇಕು, ಬೇಡ ಅಂತ ತುಂಬ ಜೋರು ಮಾಡ್ತಿದ್ದೆ. ಹೌದು. ಸೊ ಈಗ ಏನು ಅನಿಸ್ತಾ ಇದೆ? ಈಗ ಖುಷಿ ಆಗ್ತಾ ಇದೆ. ಹೌದು. ಓಕೆ, ಅಂದರೆ ಹೇಗೆ ಸ್ಟಡೀಸನ್ನು ಈಗ ಸೈನ್ಸ್ ತಗೊಂಡಿದ್ದಾನೆ ಅಂದರೆ ಸ್ಪೋರ್ಟ್ಸಲ್ಲಿ ಜಾಸ್ತಿ ಟೈಮ್ ಹೋದರೆ ಅಂತ ಕೆಲವರು ಆತಂಕ ಪಡ್ತಾರೆ, ಪೋಷಕರು, ಮುಖ್ಯವಾಗಿ ಈ ವಿಜ್ಞಾನ ವಿಷಯವನ್ನು ತಗೊಂಡಂಥ ಮಕ್ಕಳು. ಸೊ ನಿಮಗೆ ಆ ರೀತಿಯ ಆತಂಕ ಇತ್ತು? ಇಲ್ಲ, ಇವನು ಈ ರೀತಿಯ ಒಂದು ಇದರಲ್ಲಿ ಅವನಿಗೆ ಎಜುಕೇಷನ್ಗೆ ಯಾವತ್ತೂ ಪ್ರಾಬ್ಲಮ್ ಆಗಲಿಲ್ಲ. ಅವನಿಗೆ ಅವನೊಂದು ಒಳ್ಳೆ ಕಲಿತಿದ್ದ, ಯಾವುದೇ ತೊಂದರೆ ಆಗಲಿಲ್ಲ ನಮಗೆ. ಇಲ್ಲ, ಅದು ಖುಷಿ ಇದೆ. ಇಲ್ಲ. ಹೌದು. ಸೊ ನಿಮಗೇನಾದರೂ ಸ್ಪೆಷಲ್ ಆಗಿ ಡ್ರೀಮ್ ಉಂಟಾ ಮಗನ ಬಗ್ಗೆ? ಅದೇ ಒಂದು ಎಜುಕೇಷನ್ ಒಂದು ಬೇಕು, ಮತ್ತು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಹೋಗಬೇಕು ಅವನು ಮುಂದೆ ಅಂತ. ಹೌದು. ಸೊ ಈಗ ಇನ್ನು ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಸೊ ನೀವು ಹೇಗೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ? ನಮ್ಮಿಂದ ಆಗುವಷ್ಟು ಎಲ್ಲವನ್ನೂ ಮಾಡ್ತಿದ್ದೇವೆ. ಹಾಗೆ ನಿಮ್ಮ ಆಶೀರ್ವಾದ ಯಾವಾಗಲೂ? ಹೌದು.
ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಂದನ್ ನಾಯ್ಕ್ ಅವರ ಕೋಚ್, ಸ್ವತಃ ಈಜುಪಟ್ಟು, ಹಲವಾರು ಪ್ರಶಸ್ತಿಗಳನ್ನು ಗೆದ್ದುಕೊಂಡಂಥವ್ರ ಜೊತೆಗೆ ಈ ವಿ ಸ್ವಿಮ್ಮಿಂಗ್ ಕ್ಲಬ್ನ ಮೂಲಕ ಹಲವಾರು ಪ್ರತಿಭೆಗಳಿಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದೇ ಪ್ರಪ್ರಥಮ ಬಾರಿಗೆ ವಿ ಸ್ವಿಮ್ ಕ್ಲಬ್ಬನ್ನು ರಿಜಿಸ್ಟರ್ ಮಾಡಿ ಅದರ ಮೂಲಕ ನಂದನ್ ನಾಯ್ಕ್ ಅವರು ಈ ಸ್ಪರ್ಧೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಅವರಿಗೆ ಎಷ್ಟು ಖುಷಿ ಇದೆ, ಮತ್ತು ಕೋಚಿಂಗ್ ಯಾವ ಥರ ಕೊಡ್ತಾ ಇದ್ದಾರೆ, ಎಷ್ಟು ಸಂಭ್ರಮ ಇದೆ ಈ ಒಂದು ಸನ್ನಿವೇಶದಲ್ಲಿ ಅನ್ನುವಂಥದ್ದನ್ನು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಮೊದಲಾಗಿ ನಿಮಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಹೇಗೆ ಧನ್ಯವಾದ. ಅನಿಸ್ತಾ ಇದೆ ಈಗ? ತುಂಬ ಖುಷಿ ಆಗ್ತಾ ಇದೆ. ನಂದನ್ ಅವರಲ್ಲಿ ಅದು ಟ್ಯಾಲೆಂಟ್ ಇತ್ತು ಅಂತ ಮುಂಚೆನೇ ಗೊತ್ತಿತ್ತು ನಮಗೆ. ನಾವು 2012ರಿಂದ ನನ್ನನ್ನು ಸ್ವಿಮ್ಮಿಂಗಲ್ಲಿ, ಈಜಲ್ಲಿ ತರಬೇತಿ ಕೊಡ್ತಾ ಇದ್ವಿ. ದೊಡ್ಡ ಆದ ಹಾಗೆ ಒಂದು ಟ್ರ್ಯಾಂಪುಲಿನ್ ಅಂತ ಹೇಳುವಂಥ ಅದು ಅದರಲ್ಲಿ ಹಾರ್ಲಿಕ್ಕೆ ಆಗ್ತದೆ ನನಗೆ, ಅದು ಹೌದು, ಅದನ್ನು ತರಿಸಿದ್ವಿ. ಅದರಲ್ಲಿ ತುಂಬ ಫ್ಲಿಪ್ಸನ್ನೆಲ್ಲ ಅವ್ರು ಮಾಡ್ಲಿಕ್ಕೆ ಕಲ್ತರು. ಆಗ ಒಂದು ಕೋಚನ್ನು ಹಿಡಿದು ನಮ್ಮಲ್ಲಿ ಒಂದು ಡೈವಿಂಗ್ ಬ್ಲಾಕ್ ಮಾಡಿ ಕಳೆದ ಒಂದು ಕೆಲವು ವರ್ಷದಿಂದ ಅಲ್ಲಿ ಡೈವಿಂಗ್ ಮಾಡ್ತಾ ಇದ್ದಾರೆ. ಈಗ ಒಂದು ತರಬೇತಿಯನ್ನು ಬೆಂಗಳೂರಲ್ಲಿ 1-2 ವಾರದ ತರಬೇತಿಯನ್ನು ಪಡೆದು ಈಗ ಮೆಡಲ್ ಮಾಡಿಕೊಂಡು ನ್ಯಾಷನಲ್ಸಿಗೆ ಹೋಗ್ತಾ ಇದ್ದಾರೆ. ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ. ತುಂಬ ಹೆಮ್ಮೆಯ ವಿಷಯ, ತುಂಬ ಖುಷಿಯಾಗಿದೆ. ಬಹುಶಃ ಡೈವಿಂಗ್ ಅನ್ನುವಂಥದ್ದನ್ನು ನಾವು ಈ ಭಾಗದಲ್ಲಿ ನೋಡೋದಕ್ಕೆ ನಮಗೆ ಹೆಚ್ಚಾಗಿ ಸಿಗೋದಿಲ್ಲ. ಬಹುಶಃ ಅದು ಟ್ರೈನಿಂಗ್ ಅಕಾಡೆಮಿ ಅಥವಾ ಟ್ರೈನಿಂಗ್ನ ಒಂದು ಇದು ಕೂಡ ಬಹಳಷ್ಟು ಕಡಿಮೆ. ಸೊ ಈ ಡೈವಿಂಗ್ನ ಬಗ್ಗೆ ಒಂದು ಸ್ವಲ್ಪ ಹೇಳೋದಿದ್ರೆ. ಸೊ ಡೈವಿಂಗ್ ಒಲಿಂಪಿಕ್ ಸ್ಪೋರ್ಟ್ಸ್, ಒಲಿಂಪಿಕಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರ್ತದೆ. ಹೆಚ್ಚಾಗಿ ಅಮೇರಿಕಾ, ಚೈನಾ, ಜಪಾನ್ ಇದರಲ್ಲಿ ಡಾಮಿನೇಟ್ ಮಾಡ್ತಿದೆ, ಜರ್ಮನಿ ಕೂಡ. ಭಾರತದಲ್ಲಿ ಇದನ್ನು ಹೊಸ ಸ್ಪೋರ್ಟ್, ಮುಂಚೆಯಿಂದ ಇರ್ತಿತ್ತು. ಈಗ ಮಂಗಳ ಸ್ವಿಮ್ಮಿಂಗ್ ಈಜುಕೊಳದಲ್ಲಿ ಡೈವಿಂಗ್ ಬ್ಲಾಕ್ ಇತ್ತು ಮುಂಚೆ, ಅಲ್ಲಿ ಕೆಲವರು ಮಾಡ್ತಾಯಿದ್ರು. ಆಮೇಲೆ ಅದು ಮಾಡೋದು ನಿಲ್ಲಿಸ್ಬಿಟ್ರು. ಅದಕ್ಕೆ ಕಷ್ಟ ಯಾಕೆ ಅಂದರೆ ಡೈವಿಂಗಲ್ಲಿ ಮಾಡಬೇಕಿದ್ರೆ ಈಜುಕೊಳ ತುಂಬ ಆಳ ಇರಬೇಕಾಗ್ತದೆ, ಒಂದು 18 ಅಡಿ ಆಳ ಇರಲೇಬೇಕಾಗ್ತದೆ. ಸೊ ಅದೊಂದು ದೊಡ್ಡ ಪ್ರಾಬ್ಲಮ್. ಸೊ ಹೆಚ್ಚಿನ ಈಜುಕೊಳವು 6 ಫೀಟ್ಗಿಂತ ಜಾಸ್ತಿ ಆಳ ಇರುವುದಿಲ್ಲ. ಇದರಿಂದಾಗಿ ಅವ್ರು ಡೈವಿಂಗನ್ನು ಮಾಡೋದಿಲ್ಲ. ಆದರೆ ಡೈವಿಂಗನ್ನು ನಾವು ಇಂಪ್ರೂವ್ ಮಾಡ್ತಾ ಹೋದರೆ, ನಮ್ಮಲ್ಲಿ ಪ್ರತಿಭೆಗಳಿದ್ದರೆ ಅವರಿಗೆ ಆ ಟ್ರೈನಿಂಗನ್ನು ನಾವು ಕೊಡ್ತಾ ಹೋದರೆ ಖಂಡಿತವಾಗಿಯೂ ಭಾರತದಿಂದ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊರಹೊಮ್ಮಬಹುದು ಅಂತ ನನಗೆ ಅನಿಸ್ತದೆ. ಓಕೆ. ಸೊ ಈಗ ನೀವು ಫಸ್ಟ್ ಟೈಮ್ ನಿಮ್ಮ ಕ್ಲಬ್ಬನ್ನು ರಿಜಿಸ್ಟರ್ ಮಾಡಿದ್ದೀರಿ. ಸೊ ಫಸ್ಟ್ ಅಟೆಂಪ್ಟಲ್ಲೇ ನಿಮ್ಮ ಒಬ್ಬ ಒಂದು ಪ್ರತಿನಿಧಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಇದೆಷ್ಟು ಪ್ರೌಡ್ ಆಗ್ತಾ ಇದೆ? ತುಂಬ ಸಂತೋಷ ಆಗ್ತಾ ಇದೆ. ನನ್ನನ್ನು ಚೆನ್ನಾಗಿ ಮಾಡ್ಬೋದಂತ ಅನಿಸಿತ್ತು ನನಗೆ. ಆದರೆ ಮೆಡಲ್ ಮಾಡಿಕೊಂಡು ರಾಷ್ಟ್ರಮಟ್ಟಕ್ಕೆ ಹೋಗ್ತಾನೆ, ರಾಜ್ಯವನ್ನು ಪ್ರತಿನಿಧಿಸ್ತಾನೆ ಅಂತ ಹೇಳುವಂಥ ಅದೊಂದು ಕನಸಾಗಿ ಇತ್ತು. ಆದರೆ ಅದನ್ನು ಮಾಡಿದಾನೆ. ತುಂಬ ಸಂತೋಷ ಆಗ್ತಾ ಇದೆ. ವಿ ಸ್ವಿಮ್ 2012ರಿಂದ ಈಜು ಕಲಿಯುವ ವಿಧಾನದಲ್ಲಿ ಅದು ಮಾಡ್ತಾಯಿದ್ದು, ಕಲಿಸ್ತಾ ಇದ್ವಿ. ಆದರೆ ಕಾಂಪಿಟಿಷನ್ಗೆ ಹೋಗ್ತಾ ಇರಲಿಲ್ಲ, ಸ್ಪರ್ಧೆಗಳಿಗೆ ಹೋಗ್ತಾ ಇಲ್ಲ ಆಯಿತು. ಆದರೆ ಕಳೆದ ವರ್ಷದಿಂದ ನಾವು ರಿಜಿಸ್ಟರ್ ಮಾಡಿ ಡೈವಿಂಗನ್ನು ಇಲ್ಲಿ ಅವರಿಗೆ ಹೇಳಿಕೊಟ್ಟು, ಇಲ್ಲಿ ವಾರಣಾಸಿ ಸ್ವಿಮ್ಮಿಂಗ್ ಅಕಾಡೆಮಿ ಅಂತ ನಾವು ಮಾಡಿದ್ದೇವೆ, ಅಲ್ಲಿ ಹೇಳಿಕೊಟ್ಟು ಅಲ್ಲಿಂದ ಕಳಿಸ್ತಾ ಇದ್ವಿ. ತುಂಬ ಸಂತೋಷ ಆಗ್ತಾ ಇದೆ. ಸೊ ಈಗ ಬಹುಶಃ ಈ ಸ್ಟೋರಿಯನ್ನು ನೋಡಿ ಇನ್ನೊಂದಷ್ಟು ಮಂದಿಗೆ ನಾವು ಕೂಡ ಒಂದಷ್ಟು ಪ್ರಾಕ್ಟೀಸ್ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಇದ್ದಾರೆ. ಸೊ ಹೇಗೆ ಅವರಿಗೆ ನೀವು ಟ್ರೈನ್ ಮಾಡ್ತೀರಿ, ಹೇಗೆ ಅವ್ರು ಬರ್ಬೋದು? ಖಂಡಿತವಾಗಿಯೂ ನಾವು ಬಾಲವನದಲ್ಲಿದ್ದೇವೆ, ಅಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಆಮೇಲೆ ಬೇರೆ ಬೇರೆ ಕಡೆಯಲ್ಲಿ ಕ್ಯಾಂಪ್ಗಳಿಗೆ ಕರ್ಕೊಂಡು ಹೋಗ್ತೇವೆ. ನಮ್ಮ ತೋಟದಲ್ಲಿ ನಾವು ಡೈವಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಅಲ್ಲಿ ಬರ್ಬೋದು. ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಾವು ಟ್ರೈನಿಂಗನ್ನು ವ್ಯವಸ್ಥೆ ಮಾಡ್ತೇವೆ. ನನ್ನ ಆಸೆ ಏನಂದರೆ ಹೊರಗಿನ ದೇಶಕ್ಕೂ ಕೂಡ ಕಳಿಸಿ, ಒಂದು ಕ್ಯಾಂಪಿಗೆ 10-15 ದಿವಸಕ್ಕೆ ಕಳಿಸಿ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳೊಂದಿಗೆ ಕೂಡ ಅವರು ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಮಾಡಬೇಕಂತ ಹೇಳುವಂಥ ಆಶೆ, ಅವರಿಗೊಂದು ಆ ಎಕ್ಸ್ಪೋಜರ್ ಸಿಗಬೇಕು ಮಕ್ಕಳಿಗೆ ಅಂತ ಹೇಳುವಂಥ ಒಂದು ಆಶೆ ಇದೆ. ನೋಡೋಣ ಹೆಂಗಾಗ್ತದೆ. ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಸಂತೋಷವನ್ನು ಜೊತೆಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ. ಇದು ನಂದನ್ ಅವರ ಕೋಚ್ ಪಾರ್ಥ ವಾರಣಾಸಿ ಅವರು ಹೇಳಿರುವಂತಹ ಮಾತು. ನಮ್ಮ ಭಾಗದಿಂದ ಇನ್ನೊಂದಷ್ಟು ಈ ರೀತಿಯ ಕ್ರೀಡಾಪಟುಗಳು, ಅಂದರೆ ಇದು ಒಲಿಂಪಿಕ್ ಗೇಮ್, ಸೊ ಇದನ್ನು ಒಂದು ಪ್ರತಿನಿಧಿಸುವಂಥವರ ಸಂಖ್ಯೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ ಜಾಸ್ತಿ ಆಗಬೇಕು ಅನ್ನುವಂಥದ್ದು ಅವರ ಕನಸು. ಸೊ ಇನ್ನೊಂದಷ್ಟು ಕ್ರೀಡಾ ಪ್ರತಿಭೆಗಳು ಈ ರೀತಿ ಮೂಡಿ ಬರಲಿ, ಜೊತೆಗೆ ನಂದನ್ ಅವರಿಂದ ಇನ್ನೊಂದಷ್ಟು ಸಾಧನೆಗಳು ನಡೆಯಲಿ, ಆ ಮೂಲಕ ನಮ್ಮ ಪುತ್ತೂರಿಗೆ ಕೀರ್ತಿ ಬರಲಿ ಅನ್ನುವಂಥದ್ದು ಸುದ್ದಿ ಆಶಯ. ಅಶ್ವಥ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education,
and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ